ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನುಕುಮಾರ್ ಜಿ ಎನ್ ಯೂಟ್ಯೂಬ್ ಚಾನಲ್. ಅವ್ರು ಸ್ನೇಹಿತರೆ ಕೊನೆಗೂ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಅಕೌಂಟ್ಗೆ ಬಂದಿರುವಂಥದ್ದು ಆ ಒಂದು ಲೈವ್ ಪ್ರೂಫಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಅದರ ಜೊತೆಗೆ ನಿಮಗೆ ಬಂದಿಲ್ಲ ಅಂದರೆ ಏನು ಮಾಡಬೇಕು, ಮತ್ತು SMS ಬಂದಿಲ್ಲ ಅಂದರೆ ಏನು ಮಾಡಬೇಕು, ನಿಮಗೆ ಯಾವಾಗ ಬರುತ್ತೆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಇದೇ ಥರ ಒಂದು ಯೋಜನೆಯ ಯಾವುದೇ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯಾವುದೇ ಒಂದು ಯೋಜನೆ ಬಗ್ಗೆ ಆಗಿರ್ಬೋದು, ನಿಮಗೆ ಡೈಲಿ ಅಪ್ಡೇಟ್ ಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಕೊಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಮಾಡುವಂಥ ಸಬ್ಸ್ಕ್ರೈಬ್ ಮತ್ತು ಲೈಕಿಂದಲೇ ನಮಗೆ ಡೈಲಿ ಕಂಟೆಂಟನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಅಧಿಕೃತ ಜಾರಿ ಆಗಸ್ಟ್ 30ನೇ ತಾರೀಕು ನಿನ್ನೆ ಅಧಿಕೃತ ಜಾರಿ ಆಗಿರುವಂಥದ್ದು. ಬಟ್ ನಿನ್ನೆನೇ ಎಲ್ಲರಿಗೂ ಕೂಡ 1,10,00,000 ಜನರಿಗೆ ಎಲ್ಲರಿಗೂ ಕೂಡ ಒಂದು 2,000 ರೂಪಾಯಿ ಅವರ ಅಕೌಂಟಿಗೆ ಹೋಗಿಲ್ಲ ಅಂತ ಹೇಳ್ಬೋದು. ಸಚಿವೆಯಾದಂಥ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿರುವಂತೆ ಹಂತವಾಗಿ ಈ ಒಂದು DBT ಒಂದು 2,000 ರೂಪಾಯಿ ಹಣವನ್ನು ಅವರೊಂದು ಖಾತೆಗೆ ಹಾಕ್ತೀವಿ. ಸೊ ಮೊದಲ ದಿನ ಅಂದರೆ ನಿನ್ನೆ ಒಂದು 30 ಲಕ್ಷ ಜನರಿಗೆ, ಮತ್ತು ಇವತ್ತು ಒಂದು 30ರಿಂದ 40 ಲಕ್ಷ ಜನರಿಗೆ, ಇನ್ನು ಮಿಕ್ಕುಳಿದವರಿಗೆ ನಾಳೆ. ಈ 3 ದಿನಗಳ ಒಳಗಡೆ ನಾವು ಎಲ್ಲರಿಗೂ ಕೂಡ 100% ನಾವು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣವನ್ನು DBT ಮೂಲಕ ಹಾಕ್ತೀವಿ. ಬರೋದು 1 ದಿನ 2 ದಿನ ಲೇಟ್ ಆಗ್ಬೋದು, ಬಟ್ ಎಲ್ಲರಿಗೂ ಕೂಡ 100% ಸಿಗುತ್ತೆ ಅಂತ ತಿಳಿಸಿರುವಂಥದ್ದು. ಸೊ ಇದರ ಜೊತೆಗೆ ಮತ್ತೊಂದು ಮಾಹಿತಿಯನ್ನು ಕೊಟ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಅಭಿನಂದನಾ ಮೆಸೇಜ್ ಬರುತ್ತೆ, ಅಭಿನಂದನೆಯ ಒಂದು ಮೆಸೇಜ್ ಬರುತ್ತೆ. ಅಭಿನಂದನೆಯ ಮೆಸೇಜ್ ಬಂದ ನಂತರ ನಿಮ್ಮ ಒಂದು DBT ಮೂಲಕ ನಿಮ್ಮ ಒಂದು ಖಾತೆಗೆ ನೇರವಾಗಿ 2,000 ರೂಪಾಯಿ ಹಣ ಬರುತ್ತೆ, ಒಂದು DBT ಮೂಲಕ ಅಂತ ತಿಳಿಸಿರುವಂಥದ್ದು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇದೇ ಆ ಒಂದು ಅಭಿನಂದನೆ ಮೆಸೇಜ್ ಆಗಿರುವಂಥದ್ದು. ನಿಮಗೂ ಕೂಡ ಬಂದಿರ್ಬೋದು, ಕೆಲವರಿಗೆ ಬರದೇ ಇರ್ಬೋದು. ಸೊ ಬಂದಿರೋರು ಬಂದಿದೆ ಅಂತ ಕಾಮೆಂಟ್ ಮಾಡಿ. ಇನ್ನು ಯಾರಿಗೆ ಬಂದಿಲ್ಲ ಖಂಡಿತವಾಗ್ಲೂ ಬರುತ್ತೆ. ಸೊ ಯಾರು ಕೂಡ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ನೀವು ಸಕ್ಸಸ್ಫುಲ್ಲಿ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂದರೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡನ್ನು 8147500500 ಈ ಒಂದು ನಂಬರ್ಗೆ ನೀವು ರೇಷನ್ ಕಾರ್ಡನ್ನು ನಂಬರನ್ನು SMS ಅನ್ನು ಮಾಡಿದಾಗ, ಟೆಕ್ಸ್ಟ್ ಮೆಸೇಜನ್ನು ಮಾಡಿದಾಗ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನು ಅರ್ಜಿಯನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಅಂತ ಏನಾದರೂ ಬಂದರೆ ಖಂಡಿತವಾಗ್ಲೂ ನಿಮಗೂ ಕೂಡ ಈ ಒಂದು ಮೆಸೇಜು ಬರುತ್ತೆ. ಅದರ ಜೊತೆಗೆ 2,000 ರೂಪಾಯಿ ಮೊದಲ ಕಂತಿನ ಹಣನೂ ಕೂಡ ಬರುತ್ತೆ. ಸೊ ಮೊದಲನೇದಾಗಿ ಅಭಿನಂದನಾ ಮೆಸೇಜ್ ಬರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು, ನಿನ್ನೆ ನೈಟ್ ಅಂದರೆ ಆಗಸ್ಟ್ 30ನೇ ತಾರೀಕು 9 ಗಂಟೆಗೆ, ನೈಟ್ 9 ಗಂಟೆಗೆ ಈ ಒಂದು ಅಭಿನಂದನೆ ಮೆಸೇಜ್ ಬಂದಿರುವಂಥದ್ದು. ಬಟ್ ಅಮೌಂಟು ಖಾತೆಗೆ ಬಂದಿರುವಂಥದ್ದು 2,000 ರೂಪಾಯಿ ಖಾತೆಗೆ ಬಂದಿರುವಂಥದ್ದು ನೀವು ಇಲ್ಲಿ ನೋಡ್ತಿರ್ಬೋದು. ಅದರ ಮರುದಿನ ಅಂದರೆ ಆಗಸ್ಟ್ 31ನೇ ತಾರೀಕು 12 ಗಂಟೆ 46 ನಿಮಿಷಕ್ಕೆ ಅಂದರೆ 12:15ಗೆ ಬಂದಿರುವಂಥದ್ದು. ಸೊ ತುಂಬ ಜನ ಕಾಮೆಂಟನ್ನು ಮಾಡ್ತಾರೋ, ನಮಗೆ ಮೆಸೇಜ್ ಬಂದಿದೆ, ಅಭಿನಂದನೆಯ ಮೆಸೇಜ್ ಬಂದಿದೆ, ಬಟ್ ನಮಗಿನ್ನೂ ಅಮೌಂಟ್ ಬಂದಿಲ್ಲ ಖಾತೆಗೆ, ನಮ್ಮ ಒಂದು ಬ್ಯಾಂಕಿಗೆ ಅಮೌಂಟ್ ಬಂದಿಲ್ಲ ಅಂತ ಕಾಮೆಂಟನ್ನು ಮಾಡ್ತಾ ಇದ್ರು. ಸೊ ನೀವು ಇಲ್ಲಿ ಲೈವ್ ಎಕ್ಸಾಂಪಲ್ ನೋಡ್ತಾ ಇದ್ದೀರಾ. ಸೊ ನಿನ್ನೆ ಬಂದಿರುವಂಥ ಅಭಿನಂದನೆ ಮೆಸೇಜ್ಗೆ ಇವತ್ತು ಅಮೌಂಟ್ ಕ್ರೆಡಿಟ್ ಆಗಿರುವಂಥದ್ದು. ಸೊ ಅದೇ ರೀತಿಯಾಗಿ ಇವತ್ತಿಗೆ ಯಾರಿಗೆ ಈ ಒಂದು ಅಭಿನಂದನೆ ಮೆಸೇಜ್ ಬಂದಿರುತ್ತೆ ಅವರಿಗೆ ಇವತ್ತು ಸಂಜೆ ಒಳಗಡೆ, ಇಲ್ಲಾಂದರೆ ನಾಳೆ ಸಂಜೆ ಒಳಗಡೆ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಕೂಡ ಒಂದು DBT ಮೂಲಕ 2,000 ರೂಪಾಯಿ ಹಣ ಬರುತ್ತೆ. ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೆ ಅಭಿನಂದನೆ ಮೆಸೇಜ್ ಬಂದಿದೆಯಾ ಅಂದರೆ ಖಂಡಿತವಾಗ್ಲೂ ನಿಮಗೆ 100% ಸಿಕ್ಕೇ ಸಿಗುತ್ತೆ. ಈ ಒಂದು 2,000 ರೂಪಾಯಿ ಹಣ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. 1-2 ದಿನ ಅಥವಾ 1 ದಿನ ಲೇಟ್ ಆಗ್ಬೋದು ಅಷ್ಟೇ. ಮತ್ತು ಇನ್ನು ಯಾರಿಗೆ ಅಭಿನಂದನೆ ಮೆಸೇಜ್ ಬಂದಿಲ್ಲ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಬರುತ್ತೆ. ಇವತ್ತು ಇಲ್ಲಾಂದರೆ ನಾಳೆ ಒಳಗಡೆ ಎಲ್ಲರೂ ಕೂಡ ಅಭಿನಂದನೆ ಮೆಸೇಜ್ ಬರುತ್ತೆ. ಅಭಿನಂದನೆ ಮೆಸೇಜ್ ಬಂದ ಮೇಲೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಅಭಿನಂದನೆ ಮೆಸೇಜ್ ಬಂದ ದಿನವೇ ಒಂದು ಅಮೌಂಟ್ ಕ್ರೆಡಿಟ್ ಆಗ್ಬೋದು, ಅಂದರೆ ನಿಮ್ಮ ಒಂದು ಖಾತೆಗೆ ಹೋಗ್ಬೋದು. ಸೊ ಇಲ್ಲಾಂದರೆ ಅದರ ಮರುದಿನನೇ, ನಾನಿವಾಗ ಲೈವ್ ಎಕ್ಸಾಂಪಲ್ ಆಗಿ ತೋರಿಸಲ್ಲ, ಅದೇ ಥರ ನಿಮಗೆ 1 ದಿನ ಲೇಟಾಗಿ ಬರ್ಬೋದು. ಸೊ ಆದರೆ ಖಂಡಿತವಾಗ್ಲೂ 100% ನಿಮಗೆ ಅಮೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಹಿಳಾ ಮತ್ತು ಮಕ್ಕಳ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥ ಪ್ರಕಾರ ಸೊ ದಿನವೊಂದಕ್ಕೆ 30ರಿಂದ 40 ಲಕ್ಷ ಒಂದು ಜನರಿಗೆ, ಅಂದರೆ DBT ಮೂಲಕ 30ರಿಂದ 40 ಲಕ್ಷ ಖಾತೆಗಳಿಗೆ ಒಂದು ದಿನಕ್ಕೆ ನಾವು ಹಂತವಾಗಿ ಹಾಕ್ತೀವಿ. ಸೊ ಆಗಸ್ಟ್ 30ನೇ ತಾರೀಕು 30ರಿಂದ 40 ಲಕ್ಷ ಜನಕ್ಕೆ ಹಾಕ್ತೀವಿ. ಸೊ ಅದೇ ರೀತಿಯಾಗಿ ಆಗಸ್ಟ್ 31ನೇ ತಾರೀಕು 30ರಿಂದ 40 ಲಕ್ಷ ಜನರಿಗೆ. ಸೊ ಅದಾದ ನಂತರ ಉಳಿದಂತಹ ಎಲ್ಲರ ಖಾತೆಗೆ ಇನ್ನು 3-4 ದಿನಗಳ ಒಳಗಡೆ ಎಲ್ಲರ ಒಂದು ಖಾತೆಗೆ DBT ಮೂಲಕ ಹಣವನ್ನು ಎಲ್ಲರಿಗೂ 1.10 ಲಕ್ಷ ಜನರಿಗೂ ಕೂಡ ಇನ್ನು 3-4 ದಿನಗಳ ಒಳಗಡೆ ಖಂಡಿತವಾಗ್ಲೂ ನಾವು ಹಣವನ್ನು ಜಮೆಯನ್ನು ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಯಾರಿಗೆ ಮೆಸೇಜ್ ಬಂದಿಲ್ಲ ಚಿಂತೆ ಮಾಡಬೇಡಿ. ಸೊ ನಾವು ಅಲ್ಲಿ ಹೇಳಿದ್ನಲ್ಲ, ಸೊ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಅಂತ ಮೆಸೇಜ್ ಬಂದಿದ್ರೆ ಖಂಡಿತವಾಗ್ಲೂ ನಿಮಗೆ ಅಭಿನಂದನಾ ಮೆಸೇಜ್ ಕೂಡ ಬರುತ್ತೆ. ಅದರ ಜೊತೆಗೆ 2,000 ರೂಪಾಯಿ ಕೂಡ ನಿಮಗೆ ಸಿಗುತ್ತೆ. ಯಾರಿಗೆ ಅಮೌಂಟ್ ಬಂದಿದೆ ಮತ್ತು ಯಾರಿಗೆ ಮೆಸೇಜ್ ಬಂದಿದೆ ನಿಮ್ಮ ಹೆಸರಿನ ಜೊತೆ ನಿಮ್ಮ ಜಿಲ್ಲೆಯನ್ನು ಕಾಮೆಂಟ್ ಮಾಡಿ. ಓಕೆ ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು. ಸೊ ಇದೇ ಥರ ಒಂದು ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದೆ ಬರುವಂಥ ವಿಡಿಯೋಸನ್ನು ನೀವು ನೋಡಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.